ಈ ಸೌಜನ್ಯನಂತ ಇಂಥ ಒಂದು ಹತ್ಯೆ ಪ್ರಕರಣ ಎಲ್ಲೂ ಇನ್ನು ಯಾವ ಹುಡುಗಿಯರಿಗೂ ಯಾವ ಮನೆಯಲ್ಲೂ ಆಗಬಾರ್ದು. ಹಾಗಾಗಿ ನಾವು ಪ್ರತಿಯೊಬ್ಬರು ಹೀಗೆ ಹೋರಾಟಕ್ಕೆ ಇಳಿದಿದ್ದೇವೆ. ಸೌಜನ್ಯಳ ಅತ್ಯಾಚಾರ ನಡೆದು 10 ವರ್ಷಕ್ಕಿಂತಲೂ ಜಾಸ್ತಿ ಕಳೆಯಿತು. ಎಲ್ರಿಗೆ ಗೊತ್ತಿರುವಂಥ ವಿಷಯ. ಇಷ್ಟು ವರ್ಷಗಳು ಕಳೆದರೂ ಕೂಡ ಇಲ್ಲಿವರೆಗೆ ಇದರ ಆರೋಪಿ ಯಾರು ಅತ್ಯಾಚಾರ ಮಾಡಿದ್ದಾರೆ ಎಂಬುದನ್ನು ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ನಿಜವಾಗಿ ಕಂಡುಹಿಡಿಯಬೇಕಾದದ್ದು ಪೊಲೀಸ್ ಇಲಾಖೆ. ಅವರೇ ಇವತ್ತು ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ ಅಂತೇಳಿದರೆ ಒಂದು ವಿಪರ್ಯಾಸವೇ ಸರಿ. ಯಾಕಂತೇಳಿದರೆ ಯಾವುದೋ ದೇಶದ ಉಗ್ರಗಾಮಿಯನ್ನು ಇವರಿಗೆ ಕಂಡುಹಿಡಿಯಲಿಕ್ಕೆ ಆಗ್ತದೆ, ಬಾಂಬ್ ಇಟ್ಟವನನ್ನು ಕಂಡುಹಿಡಿಯಲಿಕ್ಕೆ ಆಗ್ತದೆ, ಮುಖ ತೋರಿಸದೆ ಬಂದವನನ್ನು ಹಿಡಿಯಲಿಕ್ಕೆ ಆಗ್ತದೆ. ಇಲ್ಲಿ ಒಂದು ಅತ್ಯಾಚಾರ ನಡೆದಿದೆ, ಅದನ್ನು ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ ಇದರ ಹಿಂದೆ ಹಲವಾರು ಶಕ್ತಿಗಳು ಕೆಲಸ ಮಾಡಿದೆ ಎಂಬುದು ಎಲ್ಲ ಸಾಮಾನ್ಯ ಜನರಿಗೆ ಒಂದು ಭಾವನೆಗಳು ಬಂದಿದೆ. ಅಂದರೆ ಅಲ್ಲಿ ಒಂದು ಯಾವ ಶಕ್ತಿ ಏನಂತ ಗೊತ್ತಿಲ್ಲ, ಯಾರು ಮಾಡಿದ್ದಾರೆ ಏನಂತ ಗೊತ್ತಿಲ್ಲ. ಬಟ್ ಇದು ಕಾರಣ ಏನಂತ ಹೇಳಿದರೆ ಯಾವುದೋ ಒಂದು ಶಕ್ತಿ ಕೆಲಸ ಮಾಡಿದೆ ಎಂಬಂತ ಅನುಮಾನ ಕಾಡ್ತಾ ಇದೆ. ಆದ್ದರಿಂದ ಅಂಥ ದುಷ್ಟಶಕ್ತಿಗಳನ್ನು ಎದುರಾಗಬೇಕಂತ ಹೇಳಿದರೆ ದೇವರೇ ಸರಿ. ಯಾಕಂತ ಹೇಳಿದರೆ ದೇವರು ನ್ಯಾಯ ಕೊಡೋದ್ರಲ್ಲಿ ಯಾವತ್ತೂ ಕೂಡ ದೊಡ್ಡವ ಸಣ್ಣವ ಏನು ನೋಡುವುದಿಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅವರ ದೇವರ ದೃಷ್ಟಿಗೆ ಕೆಟ್ಟವರ ತರವೇ ಕಾಣ್ತಾರೆ. ಅಂಥ ದುಷ್ಟರನ್ನು ನಾಶ ಮಾಡಲಿಕ್ಕೋಸ್ಕರ ದೇವರು ಬರ್ತಾರೆ ಎಂಬಂಥ ನಂಬಿಕೆಯಿಂದ ಇವತ್ತು ಹಲವಾರು ಮಂದಿ ನ್ಯಾಯಕ್ಕೋಸ್ಕರ ಚಡಪಡಿಸ್ತಿದ್ದಾರೆ. ಇವತ್ತು ಸಿಗ್ಬೋದು, ನಾಳೆ ಸಿಗ್ಬೋದು ಅಂತ. ಬಟ್ ಇಲ್ಲಿ ತನಕ ಸಿಗದಿದ್ದ ಕಾರಣ ನಾವಿವತ್ತು ಮಂಜುನಾಥ ದೇವರಲ್ಲಿಗೆ ಬಂದಿದ್ದೇವೆ. ಯಾಕಂತ ಹೇಳಿದರೆ ಮಂಜುನಾಥ ದೇವರಿಗಿಂತ ದೊಡ್ಡದು ಯಾರಿಲ್ಲ, ಅವರಿಗಿಂತ ಅವರ ಶಕ್ತಿಯ ಮುಂದೆ ಯಾವ ಶಕ್ತಿ ಇಲ್ಲ ಎಂಬಂತ ಒಂದು ಕಾರಣದಿಂದ ಇಲ್ಲಿ ಬಂದಿದ್ದೇವೆ. ನಾವು ಎಲ್ಲರಲ್ಲೂ ದೇವರಲ್ಲೂ ಕೇಳೋದು ಕೂಡ ಅಷ್ಟೇ, ನಮಗೆ ಅವರು ಇವರಲ್ಲ, ಸೌಜನ್ಯಗಳನ್ನು ಯಾರು ರೇಪ್ ಮಾಡಿದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಅದೇ ರೀತಿ ಮಂಜುನಾಥ ದೇವರಲ್ಲಿ ಮತ್ತೊಂದು ಪ್ರಾರ್ಥನೆ ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಈ ತನಿಖೆ ಮಾಡುವಂಥ ಅಧಿಕಾರಿಗಳಾಗಿರ್ಬೋದು, ತನಿಖೆ ಮಾಡುವಂಥ ಪ್ರತಿಯೊಬ್ಬರಿಗೂ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಆ ಸತ್ಯ ಮಾರ್ಗವನ್ನು, ಆ ಸತ್ಯ ದಾರಿಯನ್ನು ಇನ್ನಾದರೂ ಜನರಿಗೆ ತೋರಿಸುವಂತೆ ಮಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ದೇವರಲ್ಲಿ ಪ್ರಾರ್ಥಿಸಿ ಇದಕ್ಕೊಂದು ನ್ಯಾಯ ಸಿಗುವಂತೆ ಮಾಡಿ. ಯಾಕಂತ ಹೇಳಿದರೆ ಮನುಷ್ಯ ನ್ಯಾಯ ಕೊಡಲಿಕ್ಕಿರುವ ಮನುಷ್ಯ ನ್ಯಾಯ ಕೊಡದಿದ್ದರೆ ಕೊನೆಗೆ ದೇವರೇ ಬಂದು ಇಳಿದು ನ್ಯಾಯ ಕೊಡಬೇಕಾಗ್ತದೆ. ಎಷ್ಟೋ ದುಷ್ಟರನ್ನು ಸಂಹಾರ ಮಾಡಿದ್ದು ನಾವು ನೋಡಿದ್ದೇವೆ. ಅದೇ ರೀತಿ ಈ ರೇಪಿಸ್ಟ್ಗಳಾಗಿರ್ಬೋದು, ಈ ಕೊಲೆ ಮಾಡಿದ ವ್ಯಕ್ತಿಯನ್ನು ಕೂಡ ದೇವರು ಸಂಹಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದೇವೆ. ಖಂಡಿತ ಇದರ ರಿಸಲ್ಟ್ ಆದಷ್ಟು ಬೇಗ ಸಿಗ್ತದೆ. ಯಾಕಂತ ಹೇಳಿದ್ರೆ ಪ್ರತಿ ಜನತೆಯ ಪ್ರಾರ್ಥನೆ, ಪ್ರತಿ ಜನರು ಒಗ್ಗೂಡಿ ಪ್ರಾರ್ಥನೆ ಮಾಡಿದಾಗ ಅದು ದೇವರಿಗೆ ತಲುಪ್ತದೆ. ನ್ಯಾಯ ಸಿಗುವಂತ ನಂಬಿಕೆ ನಮಗಿದೆ. ನನ್ನ ಮಗಳ ಒಂದು ನ್ಯಾಯ ಕೇಳಲಿಕ್ಕೆ ದೇವರ ಹತ್ರ ಬಂದಿದ್ದೇನೆ. ಏಕೆಂದರೆ ಇದು ಮೂಲ ದೇವರುಗಳ ಒಂದು ಸ್ಥಾನವಾಗಿದೆ. ಇಲ್ಲಿ ನಮ್ಮಲ್ಲಿ ಮಂಜುನಾಥ ಸ್ವಾಮಿ ಇದ್ದಾರೆ, ಆದರೂ ಮೂಲ ಇಲ್ಲಿ ಇರೋದು. ಮೂಲಕ್ಕೆ ನಾವು ಬಂದು ನನ್ನ ಮಗಳಿಗೆ ನ್ಯಾಯ ಕೊಡಿ ಸ್ವಾಮಿ ಅಂತ. ಅತ್ಯಾಚಾರ ಯಾರು ಮಾಡಿದ್ದಾರೆ, ಕೊಲೆ ಎಲ್ಲ ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು. ಒಂದು ನಮ್ಮದು ದೇವರಲ್ಲಿ ನಾವು ಒಂದು ನ್ಯಾಯ ಕೇಳೋದು, ಇನ್ನೊಂದು ನಾವು ಕಾನೂನು ಮುಖಾಂತರ ಇನ್ನೂ ತನಿಖೆ ಆಗಬೇಕು, ಮರು ತನಿಖೆ ಆಗಬೇಕು ಅಂತ ನಮ್ಮ ಒತ್ತಡ. ಯಾಕೆಂದರೆ ಈಗಾಗಲೇ ನಾವು ಹೇಳಿದೆವು, ಸಂತೋಷ್ ರಾವ್ ಇದರಲ್ಲಿ ಹತ್ಯೆ ಮಾಡಿದವ ಅಲ್ಲ ಅಂತ, ನಿರಪರಾಧಿ ಅಂತ ಬಂದಿದೆ. ಆದರೂ ಬೇಕಾಬಿಟ್ಟು ಏನೇನು ಕತೆ ಕಟ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಇಲ್ಲಿ ದೇವಸ್ಥಾನದ ನಡೆಯಲ್ಲಿ ಆ ವಿಷಯವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಯಾಕೆಂದರೆ ಈ ಒಂದು ನಡೆಯಲ್ಲಿ ನಾನು ಕಾನೂನು ಮುಖಾಂತರ ಮತ್ತು ದೇವರ ಮುಖಾಂತರ ನಮಗೆ ನ್ಯಾಯ ಸಿಗಬೇಕಂತ ಹೇಳ್ತಾ ಇದ್ದೇನೆ. ಈ ಹೋರಾಟಕ್ಕೆ ಇನ್ನೂ ಆ ತಂದೆ ಶಕ್ತಿ ಕೊಡ್ತಾರೆ ಅಂತ ನಂಬಿಕೆ ಉಂಟು. ಎಲ್ರಿಗೂ ನನ್ನವನ್ನೊಂದು ನಂಬಿಕೆ ಇಟ್ಟು ಒಂದು ಮುಂದೆ ದೂಡಿದ್ದಾರೆ ತಾಯಿಯಾಗಿ. ಆ ತಾಯಿಯ ಮಗಳು ಎಲ್ರಿಗೂ ಸಮಾನ, ನನಗೂ ಒಂದು ಮಗಳಿದ್ದಾಗೆ. ಹಾಗೆ ನ್ಯಾಯ ಕೊಡಿಸಬೇಕು. ಅಲ್ಲದೆ ಈ ಸೌಜನ್ಯನಂತ ಇಂಥ ಒಂದು ಹತ್ಯೆ ಪ್ರಕರಣ ಎಲ್ಲೂ ಇನ್ನು ಯಾವ ಹುಡುಗಿಯರಿಗೂ ಯಾವ ಮನೆಯಲ್ಲೂ ಆಗಬಾರ್ದು. ಹಾಗಾಗಿ ನಾವು ಪ್ರತಿಯೊಬ್ಬರು ಹೀಗೆ ಹೋರಾಟಕ್ಕೆ ಇಳಿದಿದ್ದೇವೆ. ಧರ್ಮಸ್ಥಳದಲ್ಲಿ ಸೌಜನ್ಯ ಮೇಲೆ ಅಮಾನುಷವಾಗಿ ಅತ್ಯಾಚಾರಗೈದು ಹತ್ಯೆಗೈದು 11 ವರ್ಷ ಕಳೆದರೂ ಯಾರು ತಪ್ಪಿತಸ್ಥರು ಎಂಬುದು ಇನ್ನೂ ತೀರ್ಮಾನವಾಗಿಲ್ಲ. ಈ ಭೀಕರ ಘಟನೆಯ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಮಂಗಳೂರಿನ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸಾಮಾಜಿಕ ಕಾರ್ಯಕರ್ತೆ ಪ್ರಸನ್ನ ರವಿ ಅವರ ಮಾರ್ಗದರ್ಶನದಲ್ಲಿ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಹಾಗೂ ಹಲವರ ಸಮ್ಮುಖ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಪ್ರಸನ್ನ ರವಿ ಅವರು, ಸೌಜನ್ಯ ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಸೌಜನ್ಯ ಕುಟುಂಬಕ್ಕೆ ನ್ಯಾಯ ದೊರಕಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸಲಾಯಿತು ಎಂದರು. ನಾನಿಲ್ಲಿ ಸಾಮಾಜಿಕ ಹೋರಾಟಗಾರ್ತಿ ಹೇಳುವ ಮೊದಲು ನಾನೊಂದು ತಾಯಿ. ಹಾಗಾಗಿ ಇವತ್ತು ಸೌಜನ್ಯನ ಒಂದು ಹೋರಾಟ ಸಮಿತಿ ನಾವು ಮಂಗಳೂರಲ್ಲಿ ಮಾಡಿದ್ದೇವೆ. ಮಾಡುವ ಉದ್ದೇಶ ಸಹ ಉಂಟು. 2012ರಲ್ಲಿ ನಾನು ಆ ಮನೆಗೆ ಭೇಟಿ ಕೊಟ್ಟು ಆ ಮನೆಯವರನ್ನು ಈಗಲೂ ನಾನು ಅವರ ಸಂಪರ್ಕದಲ್ಲಿದ್ದ ಕಾರಣ ಈಗ 11 ವರ್ಷದ ನಂತರ ಈ ರೀತಿಯಾಗುವಾಗ ನಾವು ಖಂಡಿತ ಬೆಂಬಲ ಕೊಡಬೇಕು. ನ್ಯಾಯಾಲಯದ ಒಂದು ಕಡೆ ಆದರೆ ನಾವು ಪ್ರತಿಯೊಬ್ಬರು ತಾಯಿಯಂದಿರಾಗಲಿ ಎಲ್ಲರೂ ಅವರಿಗೆ ಬೆಂಬಲ ಕೊಟ್ಟು ಹೋರಾಟ ಮಾಡಿದರೆ ಖಂಡಿತ ಈ ಒಂದು ತಾಯಿಗೆ ನ್ಯಾಯ ಸಿಗ್ಬೋದು. ನಾವು ಸಹ ಪ್ರಾರ್ಥನೆ ಮಾಡಿದ್ದು, ಯಾಕೆಂದರೆ ಈ ಒಂದು ಕಮಿಟಿ ರಚನೆ ಮಾಡುವಾಗ ನಾವು ಸಹ ಆಲೋಚನೆ ಮಾಡಿದ್ದು ಕದ್ರಿ ಕ್ಷೇತ್ರದಲ್ಲಿ ನಾವೊಂದು ಪ್ರಾರ್ಥನೆ ಮಾಡುವ ಅಂತ.
ಈಗಾಗಲೇ ನಾನು ಹೇಳಿದ್ದೇನೆ, ಇದು ಆದಿ, ಆ ತಂದೆಗಿಂತ ಮಿಗಿಲಾದದ್ದು ಯಾರೂ ಇಲ್ಲ. ಇಲ್ಲಿ ಯಾರು ಹೋರಾಟಕ್ಕೆ ಬಂದವರು ಯಾವುದೇ ಒಂದು ಆಮಿಷಕ್ಕೆ ಒಳಗೆ ಪಟ್ಟು ಪ್ರಚಾರಕ್ಕೆ ಒಳಪಟ್ಟು ಬಂದವರಲ್ಲ. ಪ್ರತಿಯೊಂದು ಸೌಜನ್ಯರಿಗೆ ನ್ಯಾಯ ಸಿಗಬೇಕಂತ ಬಂದವರು. ನಮ್ಮದು ಇಲ್ಲಿ ಒಂದು ಒತ್ತಡ ಉಂಟು. ನಾಡ್ದು 20 ತಾರೀಕಿಗೆ ನಾವು ಇಲ್ಲಿ ಒಂದು ಸಭೆ ಮಾಡ್ತಾ ಇದ್ದೇವೆ ಮಲ್ಲಿಕಟ್ಟೆ ಒಂದು ಗ್ರೌಂಡಲ್ಲಿ. ಇಲ್ಲಿಂದ ನಾವು ಪಾದಯಾತ್ರೆ ಮಾಡಿಕೊಂಡು ಸಂಜೆ 4 ಗಂಟೆಗೆ ಮೆರವಣಿಗೆ ಮಾಡೋ ಉದ್ದೇಶ ಒಂದು, ನಮ್ಮದು ದೇವರಲ್ಲಿ ನಾವು ಒಂದು ನ್ಯಾಯ ಕೇಳೋದು, ಇನ್ನೊಂದು ನಾವು ಕಾನೂನು ಮುಖಾಂತರ ಇನ್ನೂ ತನಿಖೆ ಆಗಬೇಕು, ಮರು ತನಿಖೆ ಆಗಬೇಕು ಅಂತ ನಮ್ಮ ಒತ್ತಡ. ಸೌಜನ್ಯ ತಾಯಿ ಕುಸುಮಾವತಿ ಮಾತನಾಡಿ, ನನ್ನ ಮಗಳಿಗಾದ ರೀತಿ ಯಾವುದೇ ಹೆಣ್ಣು ಮಕ್ಕಳಿಗೂ ಆಗಬಾರದು, ಆ ದುರಾಚಾರಗಳು ಕೊನೆಯಾಗಬೇಕು ಎಂದರು. ನಾನು ನನ್ನ ಮಗಳ ಒಂದು ನ್ಯಾಯ ಕೇಳಲಿಕ್ಕೆ ದೇವರ ಹತ್ರ ಬಂದಿದ್ದೇನೆ. ಏಕೆಂದರೆ ಇದು ಮೂಲ ದೇವರುಗಳ ಒಂದು ಸ್ಥಾನವಾಗಿದೆ. ಇಲ್ಲಿ ನಮ್ಮಲ್ಲಿ ಮಂಜುನಾಥ ಸ್ವಾಮಿ ಇದ್ದಾರೆ, ಆದರೂ ಮೂಲ ಇಲ್ಲಿ ಇರೋದು. ಮೂಲಕ್ಕೆ ನಾವು ಬಂದು ನನ್ನ ಮಗಳಿಗೆ ನ್ಯಾಯ ಕೊಡಿ ಸ್ವಾಮಿ ಅಂತ, ಅತ್ಯಾಚಾರ ಯಾರು ಮಾಡಿದ್ದಾರೆ, ಕೊಲೆ ಎಲ್ಲ ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು, ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಇಲ್ಲಿ ದೇವರ ಹತ್ರ ಎಲ್ಲ ಸಂಘಟನೆಗಳಿಂದ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ನೀವು ಕೂಡ ಬರಬೇಕಂತ ನಮ್ಮನ್ನು ಕರೆದಿದ್ದಾರೆ. ಮೊನ್ನೆ ಪುತ್ತೂರಿನಲ್ಲಿ ಆಗಿದೆ, ಅಲ್ಲಿಗೆ ನಾನು ಹೋಗಿದ್ದೆ. ನನಗೆ ನ್ಯಾಯ ಸಿಗಬೇಕು. ಏಕೆಂದರೆ ಎಲ್ಲರೂ ನ್ಯಾಯಾಲಯಕ್ಕೆ ಹೋದರೂ ಒಂದು ದೇವರ ಮೊರೆ ಹೋಗ್ಬೇಕಂತ ಒಂದು ಎಲ್ಲರ ಒಂದು ಸಂಘಟನೆಯವರು ಕೂಡ ದೇವರ ಮೊರೆ ಹೋಗಿ ಆಮೇಲೆ ಪ್ರತಿಭಟನೆ ಮಾಡುವ, ಖಂಡಿತವಾಗಿ ನಾವಿದ್ದೇವೆ ನಿಮ್ಮ ಜೊತೆ ಅಂತ ಎಲ್ಲರೂ ಇಲ್ಲಿ ಸಂಘಟನೆಯವರು. ಯಾಕಂದರೆ ನನ್ನ ಮಗಳಿಗೆ ಅಣ್ಣಂದಿರು ತುಂಬ ಜನ ಇದ್ದಾರೆ. ಈಗ ಅವಳು ಸತ್ತು ಸ್ವರ್ಗದಲ್ಲಿದ್ದಲ್ಲ ಅಲ್ಲ ಮೇಲಿದ್ದಲ್ಲ ನಂಗೆ ಗೊತ್ತಿಲ್ಲ, ಆದರೂ ಅವಳ ಜೀವದಲ್ಲಿರುವಾಗ ಅಣ್ಣಂದಿರಿರಲಿಲ್ಲ. ಈಗ ಒಂದಷ್ಟು ಜನ ಅಣ್ಣಂದಿರಿದ್ದಾರೆ. ಖಂಡಿತವಾಗಿ ನನ್ನ ಮಗಳಿಗೆ ನ್ಯಾಯ ಸಿಗುತ್ತೆ. ನನಗೆ ನ್ಯಾಯ ಬೇಕು. ಮಗಳ ಒಂದು ಅತ್ಯಾಚಾರ ಆಗಿದ್ದಕ್ಕೆ ನಾನು ಅದೇ ನ್ಯಾಯ ಬೇಕಂತ ಇಲ್ಲಿ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಬೇಡಲಿಕ್ಕೆ ನಾನು ಇಲ್ಲಿ ಬಂದಿದ್ದೆ.